ರಸ್ತೆ ಕಸದ ಬುಟ್ಟಿ ಮೊದಲಾದ ಕಡೆ ಪಾನ್ ಜಗಿದು ಹೇಗೆಂದರಾಗೆ ಉಗಿಯುವುದರಿಂದ ಕೆಂಪೆಂಜಲು ರಸ ಕಸ ಕಲೆ ಸಮಸ್ಯೆಯು ಬ್ರಿಟನ್ನಿನಲ್ಲಿ ಅತಿಯಾಗಿರುವುದು ವಿಡಿಯೋವೊಂದರಲ್ಲಿ ಬಯಲಾಗಿದೆ. ಲಂಡನ್ ನಗರದ ರಸ್ತೆ ಬದಿಯ ಕಸದ ತೊಟ್ಟಿಗಳ ಮೇಲೆ ಪಾನ್ ಹೊಗೆಸೊಪ್ಪು ಜಗಿದು ಉಗಿದಿರುವುದರ ಕಲೆಗಳು ಅಧಿಕರಿಸಿರುವುದರ ಬಗೆಗೆ ವಿಡಿಯೋವೊಂದು ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಸದ ಬುಟ್ಟಿಯಲ್ಲದೆ ರಸ್ತೆಯಲ್ಲಿ ಹಾಗೂ ಕಾಲು ಹಾದಿಯ ಮೇಲೆ ಉಗಿದು ಕೆಂಪೆಂಜಲು ಕಲೆ ಮಾಡಿರುವುದು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ನಮ್ಮ ಪ್ರದೇಶದ ರೆಸ್ಟೋರೆಂಟ್ಗಳು, ಪಾನ್ ಶಾಪ್ಗಳು, ಅಂಗಡಿ ಮುಂಗಟ್ಟುಗಳ ಪಕ್ಕ ಪಾನ್ ಮತ್ತು ಹೊಗೆಸೊಪ್ಪು ಜಗಿದು ಉಗಿಯುವ ಸಮಸ್ಯೆ ಅಧಿಕರಿಸಿದೆ ಎಂದು ರೇನರ್ಸ್ ಲೇನ್ ಡಿಸ್ಟ್ರಿಕ್ಟ್ನವರು ದೂರಿದ್ದಾರೆ. ನಾರ್ತ್ ಹಾರೋದಲ್ಲಿ ಆರಂಭವಾಗಿರುವ ಒಂದು ಪಾನ್ ಶಾಪ್ ವಿರುದ್ಧ ಜನರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಡಿಯೋಗೆ ಪ್ರತಿಕ್ರಿಯಿಸಿರುವ ನಾಗರಿಕರು, ವಲಸೆಗಾರರು, ಅದರಲ್ಲೂ ಭಾರತೀಯರು ಇದಕ್ಕೆ ಕಾರಣ ಎಂದು ಟೀಕಿಸಿದ್ದಾರೆ. ಲೀಸೆಸ್ಟರ್ ನಗರದಲ್ಲಿ ಹೀಗೆ ಉಗಿಯುವುದರ ವಿರುದ್ಧ 2019ರಲ್ಲಿ ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಗಳ ನೋಟಿಸು ಮೂಲಕ ಎಚ್ಚರಿಸಲಾಗಿತ್ತು. 2014ರಲ್ಲಿ ಬ್ರೆಂಟ್ ಕೌನ್ಸಿಲ್ ಕಲೆ ನೀಗಲು 21,000 ಪೌಂಡ್ ಎಂದರೆ 21 ಲಕ್ಷ ರೂಪಾಯಿ ವ್ಯಯಿಸಿತ್ತು.